ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರ ವಾಕ್ಯಗಳನ್ನು ಆಲಿಸೋಣ. ದೇವರ ವಾಕ್ಯಗಳು ಕೀರ್ತನೆಯಿಂದ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನು. ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರುವ ಆತನ ಉಪಕಾರಗಳೊಂದನ್ನು. ಮನ್ನಿಸುವಾತನ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು, ಮುಡಿಸುವೆ ನನಗೆ ದಯದಾಕ್ಷಿಣ್ಯದ ಮುಕುಟವನು. ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನು, ಪುನರ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನು. ಸಾಧಿಸುವನು ಪ್ರಭು ನ್ಯಾಯ ನೀತಿಯನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಪ್ರಭು ದಯಾಳು ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟು ಉನ್ನತ, ದೈವ ಭಯವುಳ್ಳವನಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಉಲವಿನ ಸಹೋದರ ಸಹೋದರಿಯರೇ, ಇಂದಿನ ಈ ಕೀರ್ತನೆಗಳ ವಾಚನದಲ್ಲಿ ನಾವು ನೋಡಿದೆವು ಪ್ರಭುವನ್ನು ಸ್ತುತಿ ಹೇಗೆ ಮಾಡುವುದೆಂದು. ಪ್ರಭುವಿನ ಸ್ತುತಿಯು ನಮ್ಮ ಜೀವನಕ್ಕೆ ನಾಂದಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಪ್ರಭುವನ್ನು ಸ್ತುತಿಸಬೇಕು. ಹಾಗಾದರೆ ನನ್ನ ಈ ಒಂದು ಪ್ರಬೋಧನೆ ಇಂದು ದೇವರನ್ನು ಸ್ತುತಿಸುವ ವಿವಿಧ ವಿಧಾನಗಳನ್ನು ನಿಮ್ಮ ಮುಂದೆ ಇಡುತ್ತದೆ. ಮೊದಲನೇದಾಗಿ ದೇವರನ್ನು ಸ್ತುತಿಸಲು ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಪ್ರಾರ್ಥನೆಯು ದೇವರನ್ನು ಸ್ತುತಿಸುವ ಒಂದು ವಿಧಾನವಾಗಿದೆ. ಕೀರ್ತನೆ 66 ವಾಕ್ಯ 19 ಮತ್ತು 20 ಹೀಗೆ ಹೇಳುತ್ತದೆ: ದೇವರು ಎನ್ನ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. ಕೀರ್ತನೆಗಳ ಮುಖಾಂತರ ಅಥವಾ ದೇವರ ವಾಕ್ಯಗಳನ್ನು ಮನಕ್ಕೆ ಆವರಿಸಿ ಪ್ರಾರ್ಥನೆ ಮಾಡುವುದು ಅವಶ್ಯಕ. ಕೀರ್ತನೆ 141 ವಾಕ್ಯ 2 ಹೇಳುತ್ತದೆ: ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ, ಧೂಪಾರತಿಯಂತೆ ಕೈ ಮುಗಿದು ಮಾಡುವೆ ವಂದನೆ. ಹೌದು ಪ್ರಿಯರೇ, ನಮ್ಮ ಆರಾಧನೆ ದೇವರಿಗೆ ನಾವು ಮಾಡುವ ಧೂಪಾರತಿಯಂತೆ. ದೇವರನ್ನು ನಾವು ಸ್ತುತಿಸಬೇಕು, ಪ್ರಾರ್ಥನೆಯ ಮೂಲಕ ಸ್ತುತಿಸಬೇಕು. ದೇವರನ್ನು ಸ್ತುತಿಸುವ ಮೊದಲ ವಿಧಾನ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ನಾನು ದೇವರೊಂದಿಗೆ ಮಾತನಾಡುತ್ತೇನೆ, ದೇವರೊಂದಿಗೆ ನನ್ನ ಸಂಬಂಧವನ್ನು ಇಟ್ಟುಕೊಳ್ಳುತ್ತೇನೆ. ಪ್ರಾರ್ಥನೆಯು ನನ್ನ ಮತ್ತು ದೇವರ ಸಂಬಂಧದ ಕೊಂಡಿಯಾಗಿದೆ.
ಈ ಕೊಂಡಿಯು ನನ್ನನ್ನು ನಿನ್ನನ್ನು ದೇವರಲ್ಲಿ ಕೊಂಡೊಯ್ಯುತ್ತದೆ. ಆದ್ದರಿಂದ ದೇವರನ್ನು ಸ್ತುತಿಸಬೇಕೆಂದರೆ ನೀನು ನಿನ್ನ ಜೀವನದಲ್ಲಿ, ನಾನು ನನ್ನ ಜೀವನದಲ್ಲಿ ಕೆಲವು ಕಾಲ ಪ್ರಾರ್ಥನೆಯಲ್ಲಿ ಕಂಡುಕೊಳ್ಳಬೇಕು. ಯಾವಾಗ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆಯೋ ಆಗ ದೇವರಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳುತ್ತೇವೆ. ಎರಡನೇದಾಗಿ, ದೇವರ ಸ್ತುತಿ ಮಾಡುವುದು ಹೇಗೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಿ ದೇವರ ಸ್ತುತಿಯನ್ನು ಮಾಡಬೇಕು. ಕೀರ್ತನೆ 146 ವಾಕ್ಯ 1 ಮತ್ತು 2 ಹೇಳುತ್ತದೆ, ಪ್ರಭುವಿಗೆ ಸ್ತುತಿ ಸ್ತೋತ್ರ, ಅಲ್ಲೇಲುಯ ಮನವೇ, ವಂದಿಸು ಆತನನ್ನು, ಅಲ್ಲೇಲುಯ, ಪ್ರಾಣವಿರುವವರೆಗೆ ಸ್ತುತಿಸುವೆನು ಪ್ರಭುವನ್ನು. ದೇವರು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರ ಸ್ಮರಣೆಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಮೂಲಕ ನಾವು ದೇವರಲ್ಲಿ ಸ್ತುತಿ ಮಾಡಬಹುದು. ದೇವರೇ, ನನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸ್ತುತಿ ಮಾಡುತ್ತೇನೆ. ದೇವರೇ, ನನಗೆ ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸ್ತುತಿ ಮಾಡುತ್ತೇನೆ. ದೇವರೇ, ನನ್ನ ಜೀವನದಲ್ಲಿ ನಿನ್ನ ನೆರಳು ಸದಾ ಕಾಲವೂ ಇದೆ, ಅದಕ್ಕಾಗಿ ನಾನು ಸ್ತುತಿ ಮಾಡುತ್ತೇನೆ. ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸ್ತುತಿ ಮಾಡುತ್ತೇನೆ. ನನ್ನ ಪ್ರೀತಿಯ ಎಲ್ಲರಿಗೂ ನೀವು ಆರೋಗ್ಯವನ್ನು ದಯಪಾಲಿಸಿದಿರಿ, ಅದಕ್ಕಾಗಿ ನಾನು ಸ್ತುತಿ ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಜೀವನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ದೇವರು ಮಾಡುವ ಪ್ರತಿಯೊಂದು ಕಾರ್ಯಗೋಸ್ಕರ ನೀವು ಸ್ತುತಿ ಮಾಡಿದಾಗ, ನಾನು ಸ್ತುತಿ ಮಾಡಿದಾಗ, ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ದೇವರನ್ನು ಸ್ತುತಿ ಮಾಡುತ್ತೇವೆ. ಮೂರನೇದಾಗಿ ಪ್ರಿಯರೇ, ನಮ್ಮ ಪಾಪಗಳನ್ನು ದೇವರಲ್ಲಿ ಹೇಳುವ ಮೂಲಕ ನಾವು ಸ್ತುತಿ ಮಾಡುತ್ತೇವೆ. ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 7-8, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯ ಸರಿ. ಇದು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಹೌದು ಪ್ರಿಯರೇ, ನಮ್ಮ ಪಾಪಗಳನ್ನು ಯೇಸುವಿನಲ್ಲಿ ಹೇಳುವ ಮೂಲಕ ನಾವು ಸ್ತುತಿಯನ್ನು ಮಾಡುತ್ತೇವೆ. ನಾವು ಪ್ರತಿದಿನವೂ ಹಲವಾರು ರೀತಿಯಿಂದ ಪಾಪಕ್ಕೆ ನಾವು ಒಳಗಾಗುತ್ತೇವೆ. ಜೀವನದಲ್ಲಿ ನೋಡದಂಥ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಆವರಿಸುವಾಗ ಕೆಲವೊಂದು ಸಲ ದೇವರಿಂದ ದೂರ ಹೋಗಿ ನಾವು ಪಾಪಕ್ಕೆ ತುತ್ತಾಗುತ್ತೇವೆ. ಆಗ ಪ್ರಿಯರೇ, ನಾವು ದೇವರಲ್ಲಿ ನಮ್ಮ ಪಾಪಗಳನ್ನು ಹೇಳುವ ಮೂಲಕ ಆ ಪಾಪಗಳಿಗೋಸ್ಕರ ಕ್ಷಮೆಯನ್ನು ಕೋರುವುದರ ಮುಖಾಂತರ ನಾವು ದೇವರನ್ನು ಸ್ತುತಿಸುತ್ತೇವೆ, ನಾವು ಅವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಪಾಪಗಳು ನಮ್ಮನ್ನು ದೇವರಿಂದ ದೂರಪಡಿಸುತ್ತವೆ. ಆದರೆ ದೇವರಲ್ಲಿ ಐಕ್ಯವಾಗಿರಲು ನಾವು ಪಾಪ ಕ್ಷಮೆ ಕೇಳಬೇಕು. ಆದ್ದರಿಂದ ನಾವು ದೇವರಲ್ಲಿ ದೂರವಾಗದಂತೆ ಅವರಲ್ಲಿ ನಾವು ಪಾಪ ಕ್ಷಮೆಯನ್ನು ಕೇಳಿದಾಗ ನಾವು ದೇವರ ನಾಮವನ್ನು ಸ್ತುತಿಸುತ್ತೇವೆ. ನಾಲ್ಕನೇದಾಗಿ, ದೇವರ ವಾಕ್ಯದ ಮುಖಾಂತರ ದೇವರನ್ನು ನಾವು ಸ್ತುತಿಸುತ್ತೇವೆ. ಕೀರ್ತನೆ 19 ವಾಕ್ಯ 7 ಹೇಳುತ್ತದೆ, ಪ್ರಭುವಿನ ವಾಕ್ಯ ಪರಿಪೂರ್ಣ ಜೀವನಕ್ಕೂ ನವಚೇತನ. ದೇವರ ವಾಕ್ಯ ಅಪೇಕ್ಷಣೀಯವಾದುದು, ಚಿನ್ನ ಅಪರಂಜಿಗಿಂತ ಅತೀ ಮಧುರವಾದುದು, ಅಪ್ಪಟ ಜೇನು ತುಪ್ಪಕ್ಕಿಂತ. ಕೀರ್ತನೆ ಹೇಳುತ್ತದೆ, ದೇವರ ವಾಕ್ಯ ನನಗೆನಿಸಿತೋ ಪ್ರಿಯ, ನಾನದರಲ್ಲೇ ದಿನವೆಲ್ಲ ಧನ್ಯಮಯ. ದೇವರ ವಾಕ್ಯ ಶಾಶ್ವತ, ಪರಲೋಕದಲ್ಲಿ ಅದು ಚಿರಶಾಶ್ವತ. ದೇವರ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ದಾರಿದೀಪ. ಈ ಎಲ್ಲ ಕೀರ್ತನೆಗಳು, ಈ ಪದಗಳು ನಮಗೆ ದೇವರ ವಾಕ್ಯದ ಮಹತ್ವವನ್ನು ತಿಳಿಸುತ್ತದೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ಬರುವಾಗ, ಅದರ ಪ್ರಕಾರ ನಾವು ನಡೆಯುವಾಗ, ಆ ದೇವರ ವಾಕ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಹೇಳುವಾಗ, ಪರಿಪಾಟಿಸುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ದೇವರ ವಾಕ್ಯಗಳು ನಮ್ಮನ್ನು ದೇವರ ಹತ್ತಿರ ಕೊಂಡೋಗುತ್ತದೆ. ಆ ದೇವರ ವಾಕ್ಯಗಳನ್ನು ನಾವು ಪರಿಪಾಲಿಸುವಾಗ
ನಾವು ದೇವರನ್ನು ಸ್ತುತಿಸುತ್ತೇವೆ. ಆದ್ದರಿಂದ ದೇವರ ಸ್ತುತಿ ಮಾಡಲು ಇನ್ನೊಂದು ದಾರಿ ದೇವರ ವಾಕ್ಯಗಳು. 5ನೇದಾಗಿ ಪ್ರಿಯರೇ, ದೇವರನ್ನು ಕೇಳುವ ಮುಖಾಂತರ ದೇವರನ್ನು ನಾವು ಸ್ತುತಿಸುತ್ತೇವೆ. ಕೀರ್ತನೆ 46 ವಾಕ್ಯ 10 ಹೇಳುತ್ತದೆ, ಶಾಂತರಾಗಿರಿ, ತಿಳಿಯಿರಿ, ನಾನು ದೇವನೆಂದು, ಜನಾಂಗಕ್ಕೂ ನಾನೇ ಅಧಿಪತಿ ಎಂದು. ದೇವರಲ್ಲಿ ಮೌನತೆಯನ್ನು ಕಂಡುಕೊಂಡಾಗ ದೇವರು ನಮ್ಮ ಜೊತೆ ಮಾತನಾಡುತ್ತಾರೆ. ದೇವರನ್ನು ಕೇಳುವುದು ನಮ್ಮ ಒಂದು ಗುಣ. ನಾವು ಕೆಲವು ಸಲ ದೇವರಲ್ಲಿ ಬರುವಾಗ ನಾವು ಅವರಲ್ಲಿ ಮಾತನಾಡುತ್ತಾ ಇರುತ್ತೇವೆ, ಅವರನ್ನು ಕೇಳುವುದೇ ಇಲ್ಲ. ಸೊ ಲಿಸ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಮೆಸೇಜ್, ಟು ಲವ್ ಗಾಡ್. ಸೊ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಆಲಿಸಬೇಕು, ದೇವರನ್ನು ಕೇಳಬೇಕು. ದೇವರನ್ನು ಕೇಳಲು ಕೆಲವು ಸಮಯಗಳನ್ನು ನಾವು ಮೀಸಲಾಗಿಡಬೇಕು. ಆ ದೇವರಲ್ಲಿ ಬಂದು ನಾವು ಕೇಳುವಾಗ ನಾವು ಅದರ ಮುಖಾಂತರ ದೇವರನ್ನು ಸ್ತುತಿಸುತ್ತೇವೆ. 6ನೇದಾಗಿ ಪ್ರಿಯರೇ, ಕೊಡುವುದರ ಮುಖಾಂತರ ದೇವರನ್ನು ನಾವು ಸ್ತುತಿಸುತ್ತೇವೆ. ಲೂಕನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 38 ಹೇಳ್ತದೆ, ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು, ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಡ ಅಳತೆಯಲ್ಲೇ ದೇವರು ನಿಮಗೆ ಅಳೆದು ಕೊಡುವರು. ಆದ್ದರಿಂದ ಪ್ರಿಯರೇ, ಇತರರಿಗೆ ನಮ್ಮಲ್ಲಿರುವ ಸವಲತ್ತುಗಳನ್ನು, ಅವಶ್ಯಕತೆಗಳನ್ನು ನಾವು ಹಂಚುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ಇರಬಹುದು ಅಲ್ಲಿ ಒಬ್ಬ ಭಿಕ್ಷುಕ, ಕಷ್ಟದಲ್ಲಿ ಇರುವವ, ಅವನಿಗೆ ಒಂದು 4 ನಾವು ಕೊಡುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ಇರಬಹುದು ಅಲ್ಲಿ ಹಸಿದವನಿಗೆ ಊಟಕ್ಕೆ ಏನೂ ಇಲ್ಲ, ಅವನನ್ನು ಕಂಡು ಅವನಿಗೆ ಕೆಲವು ಹಣವನ್ನು ಕೊಟ್ಟು ಅಥವಾ ಆಹಾರವನ್ನು ಕೊಟ್ಟು ಅವನ ಹಸಿವನ್ನು ತಣಿಸಿದಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ಕೊಡುವುದು ನಮ್ಮ ಜೀವನದ ಅವಶ್ಯಕ ಅಂಗವಾಗಿದೆ. ಕೊಡುವುದರ ಮುಖಾಂತರ ಇತರರಿಗೆ ನಾವು ದೇವರನ್ನು ಸ್ತುತಿಸುತ್ತೇವೆ. ನಮ್ಮ ವೇಳೆಯನ್ನು, ನಮ್ಮ ತಲೆಂತುಗಳನ್ನು, ನಮ್ಮ ಜೀವನದ ಅವಶ್ಯಕ ಸಂಗತಿಗಳನ್ನು ಇತರರಿಗೆ ಹಂಚುವುದರ ಮೂಲಕ, ಕೊಡುವುದರ ಮೂಲಕ ದೇವರನ್ನು ಸ್ತುತಿಸಬಹುದು. 7ನೇದಾಗಿ ಪ್ರಿಯರೇ, ಸೇವಾ ಕಾರ್ಯಗಳ ಮುಖಾಂತರ ನಾವು ದೇವರನ್ನು ಸ್ತುತಿಸುತ್ತೇವೆ. ಸಂತ ಪೌಲರು ಗಲಾತಿಯರಿಗೆ ಬರೆದ ಶುಭ ಸಂದೇಶದಲ್ಲಿ ಅಧ್ಯಾಯ 5 ವಾಕ್ಯ 13 ಹೀಗೆ ಹೇಳುತ್ತದೆ, ನೀವು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಸೇವೆ ಮಾಡಿರಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 13ರಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಪಾದಸ್ನಾನ ಮಾಡುತ್ತಾ, ನಾನು ನಿಮ್ಮ ಪಾದಸ್ನಾನ ಮಾಡಿದಂತೆ ಇತರರ ಸೇವೆ ಮಾಡಬೇಕೆಂದು ಆಶಿಸಿದರು. ಅದರಂತೆ ನಾವು ಕೂಡ ಇತರರಿಗೋಸ್ಕರ ನಮ್ಮ ಸೇವೆಯನ್ನು ನೀಡಿದಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಪರರಿಗೋಸ್ಕರ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟರು, ಕುಂಟರಿಗೆ ನಡೆಯುವಂತೆ ಮಾಡಿದರು, ಯಾರು ಸತ್ತರು ಅವರಿಗೆ ಜೀವದಾನವನ್ನು ಪಾಲಿಸಿದರು, ವಿವಿಧ ರೋಗಗಳಿಂದ ನೊಂದವರಿಗೆ ಅವರು ಒಳ್ಳೆಯ ಆರೋಗ್ಯವನ್ನು ಕರುಣಿಸಿದರು, ಹಸಿದವರಿಗೆ ಅವರಿಗೆ ಅನ್ನವನ್ನು ಕೊಟ್ಟರು, ಬಾಯಾರಿಕೆ ಆದವರಿಗೆ ಅವರಿಗೆ ಕುಡಿಯಲು ನೀರನ್ನು ಕೊಟ್ಟರು. ಅವರ ಸೇವೆ ಕಾರ್ಯಗಳು ಒಂದಲ್ಲ, ಹಲವಾರು. ತನ್ನ ಜೀವನದ ಮೊದಲ ಗುರಿಯಿಂದ ಕೊನೆಯ ಗುರಿಯವರೆಗೂ ಅವರು ತಮ್ಮ ಜೀವನದಲ್ಲಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಹೋದರು. ಈ ಸೇವಾ ಕಾರ್ಯಗಳಲ್ಲಿ ಅವರು ದೇವರನ್ನು ಸ್ತುತಿಸಿದರು. ಅದರಂತೆ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರನ್ನು ಸ್ತುತಿಸಬೇಕಾದರೆ ನಾವು ಸೇವಾ ಕಾರ್ಯಗಳನ್ನು ಮಾಡಬೇಕು. ಈ ಸೇವಾ ಕಾರ್ಯಗಳ ಮುಖಾಂತರ ನಾವು ದೇವರನ್ನು ಸ್ತುತಿಸುತ್ತೇವೆ. 8ನೇದಾಗಿ ಪ್ರಿಯರೇ, ಪ್ರಕೃತಿ ಮುಖಾಂತರ ದೇವರನ್ನು ಸ್ತುತಿಸಬಹುದು. ಕೀರ್ತನೆ 19 ವಾಕ್ಯ 1 ಹೇಳ್ತದೆ, ಆಕಾಶ ಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು, ತಾರಾಮಂಡಲ ತೋರುತ್ತಿದೆ ದೇವರ ಕೈಕೃತಿಯನ್ನು. ಈ ಆಕಾಶ ಮಂಡಲವನ್ನು ನೋಡುವಾಗ, ಈ ತಾರಾಮಂಡಲವನ್ನು ನೋಡುವಾಗ
ದೇವರ ಸ್ತುತಿಯನ್ನು ಮಾಡಬೇಕು. ಈ ಪ್ರಕೃತಿ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಪ್ರಕೃತಿಯಲ್ಲಿ ಹಲವಾರು ಅಂಶಗಳಿವೆ. ಈ ಅಂಶಗಳು ನಮ್ಮ ಜೀವನಕ್ಕೆ ಹಸನಾಗಿವೆ. ನಮ್ಮ ಜೀವನವನ್ನು ಒಳ್ಳೆಯ ರೀತಿಯನ್ನು ನಡೆಸಲು ಈ ಪ್ರಕೃತಿ ನಮಗೆ ಆಧಾರ ನೀಡುತ್ತದೆ. ಆದ್ದರಿಂದ ಪ್ರಿಯರೇ, ಈ ಪ್ರಕೃತಿಯಲ್ಲಿ ದೇವರನ್ನು ಕಾಣಬೇಕು. ಈ ಪ್ರಕೃತಿಯಲ್ಲಿ ದೇವರನ್ನು ಸಿಗುವಂತೆ ಮಾಡುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. 9ನೇದಾಗಿ ಪ್ರಿಯರೇ, ನಿಮ್ಮ ಪ್ರತಿದಿನದ ಕಾರ್ಯಗಳಲ್ಲಿ ದೇವರನ್ನು ಸ್ತುತಿಸಬೇಕು. ಮಾರ್ಕನ ಶುಭ ಸಂದೇಶ ಅಧ್ಯಾಯ 8, 7 ರೊಟ್ಟಿಗಳಿಂದ 4,000 ಜನರಿಗೆ ತೃಪ್ತಿ ಮಾಡಿದರು. ಅವರಲ್ಲಿ ಸಣ್ಣ ಮೀನುಗಳಿದ್ದವು. ಯೇಸು ಅವುಗಳಿಗಾಗಿ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಹೇಳಿಕೊಂಡಿದ್ದವು. ಹೌದು ಪ್ರಿಯರೇ, ಚಿಕ್ಕ ಚಿಕ್ಕ ಕಾರ್ಯಗಳ ಮುಖಾಂತರ ನಾವು ದೇವರನ್ನು ಸ್ತುತಿಸಬೇಕು. ನಮ್ಮ ಕಾರ್ಯಗಳ ಮುಖಾಂತರ ದೇವರನ್ನು ಸ್ತುತಿಸಿದಾಗ ದೇವರು ನಮ್ಮ ಜೊತೆ ಬರುತ್ತಾರೆ. ಅವರನ್ನು ನಾವು ಸ್ತುತಿಸಬೇಕು. ಹೌದು ಪ್ರಿಯರೇ, ದೇವರನ್ನು ಸ್ತುತಿಸುವ ಮಾರ್ಗವನ್ನು ನಿಮಗೆ ನಾನು ತಿಳಿಸಿದೆ. ನಾನು ಹೇಳಿದೆ, ದೇವರನ್ನು ಸ್ತುತಿಸಬೇಕಾದರೆ ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಎರಡನೇದಾಗಿ ನಮ್ಮ ಜೀವನಕ್ಕೆ ದೇವರು ಕೊಟ್ಟ ಎಲ್ಲ ಒಳ್ಳೆಯತನಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. ನಮ್ಮ ಪಾಪಗಳನ್ನು ದೇವರಲ್ಲಿ ಹೇಳುವ ಮುಖಾಂತರ ದೇವರನ್ನು ಸ್ತುತಿಸಬೇಕು. ದೇವರ ವಾಕ್ಯಗಳನ್ನು ಆಲಿಸುವ ಮುಖಾಂತರ ದೇವರನ್ನು ಸ್ತುತಿಸಬೇಕು. ಲಿಸ್ನಿಂಗ್, ದೇವರಿಗೆ ಕೇಳುವ ಮುಖಾಂತರ ನಾವು ದೇವರನ್ನು ಸ್ತುತಿಸಬೇಕು. ಕೊಡುವುದರ ಮುಖಾಂತರ ದೇವರನ್ನು ನಾವು ಸ್ತುತಿಸುತ್ತೇವೆ. ನಮ್ಮ ಸೇವಾ ಕಾರ್ಯಗಳನ್ನು ಒಳ್ಳೆಯ ರೀತಿಯಿಂದ ಮಾಡುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ. ಪ್ರಕೃತಿ ಮುಖಾಂತರ ನಿನ್ನ ಪ್ರತಿದಿನದ ಕಾರ್ಯಗಳನ್ನು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ, ಒಳ್ಳೆಯ ಶಕ್ತಿಯಿಂದ, ಮನಗಳಿಂದ ನೀನು ಮಾಡುವಾಗ ದೇವರನ್ನು ಸ್ತುತಿಸುತ್ತೀಯ. ಕೊನೆಯದಾಗಿ ಪ್ರಿಯರೇ, ದೇವರ ಸ್ತುತಿ ಮಾಡುವುದು ಅಷ್ಟು ಕಷ್ಟವಲ್ಲ. ಆದರೆ ಆ ದೇವರ ಸ್ತುತಿಯನ್ನು ಒಳ್ಳೆಯ ರೀತಿಯಿಂದ ಮಾಡಬೇಕಾದರೆ ಅದಕ್ಕೆ ತನ್ನದೇ ಆದ ಅಭಿಪ್ರಾಯಗಳಿವೆ, ತನ್ನದೇ ಆದ ಸಂಕುಲಗಳಿವೆ. ದೇವರನ್ನು ನಾವು ಸ್ತುತಿ ಮಾಡುತ್ತೇವೆ. ಕೆಲವು ಸಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಸ್ತುತಿ ಮಾಡುತ್ತೇವೆ. ಅಂಥ ಸ್ತುತಿ ದೇವರಿಗೆ ಒಳ್ಳೆಯದಲ್ಲ. ಕೆಲವು ಸಲ ನಾವು ದೇವರನ್ನು ಸ್ತುತಿ ಮಾಡುವಾಗ ನನಗೇನು ಸಿಗ್ತದೆ, ನನ್ನ ಜೀವನದಲ್ಲಿ ಏನು ಬರುತ್ತದೆ ಎಂಬ ಆಶೆಯಿಂದ ನಾವು ಮಾಡುತ್ತೇವೆ. ನಾವು ಇತರರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಮಾಡಲಾಗದೆ ದೇವರನ್ನು ನಾವು ಸ್ತುತಿಸ್ತೇವೆ. ಕೆಲವು ಸಲ ಕೋಪವನ್ನಿಟ್ಟು ನಾವು ದೇವರನ್ನು ಸ್ತುತಿಸುತ್ತೇವೆ. ಕೆಲವು ಸಲ ಸ್ವಾರ್ಥ, ಅಹಂಕಾರವನ್ನಿಟ್ಟು ನಾವು ದೇವರನ್ನು ಸ್ತುತಿಸ್ತೇವೆ. ಅಂಥ ದೇವಾರಾಧನೆ, ಅಂಥ ದೇವಸ್ತುತಿ ದೇವರಿಗೆ ಚೆನ್ನಾಗಿ ಕಾಣಲ್ಲ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರ ಸ್ತುತಿಯನ್ನು ಮಾಡಬೇಕೆಂದರೆ ದೇವರನ್ನು ನಾವು ಪ್ರತಿದಿನವೂ ಕಾಣಬೇಕು. ನಮ್ಮ ಚಿಕ್ಕವರಲ್ಲಿ, ದೊಡ್ಡವರಲ್ಲಿ, ಎಲ್ಲರಲ್ಲಿಯೂ ದೇವರನ್ನು ಕಾಣಬೇಕು. ಆ ದೇವರ ಪ್ರೀತಿಯನ್ನು ಅವರಿಗೆ ಕೊಡಬೇಕು, ಹಂಚಬೇಕು. ಆಗ ಮಾತ್ರ ದೇವರ ಸ್ತುತಿ ಮಾಡಲು ನಮಗೆ ಅವಶ್ಯಕವಾಗುತ್ತದೆ. ಆ ದೇವರು ನಮಗೆಲ್ಲರಿಗೂ ದೇವರ ಸ್ತುತಿಯನ್ನು ಮಾಡಲು ಆಧಾರ ಕೊಡಲಿ ಎಂದು ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರೇ, ಇಂದು ನೀವು ನನಗೆ ದೇವರ ಸ್ತುತಿ ಹೇಗೆ ಮಾಡುವುದೆಂದು ಕಲಿಸಿಕೊಟ್ಟಿದ್ದೀರಾ. ನಮ್ಮ ಜೀವನದಲ್ಲಿ ಬರುವ ಹಲವಾರು ಸನ್ನಿವೇಶಗಳಲ್ಲಿ ದೇವರ ಸ್ತುತಿಯನ್ನು ಮಾಡಿ ಆನಂದಿಸಲು ನಮಗೆ ನೀನು ಕಲಿಸು. ಈ ಪ್ರಾರ್ಥನೆಯನ್ನು ನಿನ್ನ ಮುಖಾಂತರ ನಾವು ಮಾಡುತ್ತೇವೆ. ಆಮೆನ್.